ಆಲೋಚನೆ ಮಾಡಬೇಕು. ಇದರ ಬಗ್ಗೆ ಒಂದಷ್ಟು ನಾವು ಶಂಕುಸ್ಥಾಪನೆ ಮಾಡುವಂತಹ ಸನ್ನಿವೇಶದಲ್ಲಿ ಇದು ಆಗ್ತದ ಹೋಗ್ತದ ಅಂತ ಹೇಳುವಂತಹ ಒಂದಷ್ಟು ಮಾತುಗಳಿತ್ತು. ಆದರೆ ಈ ಎಲ್ಲ ಮಾತುಗಳಿಗೆ ಇವತ್ತು ಒಂದು ಅಂಕಿತ ಬೀಳುವಂತಹ ಸನ್ನಿವೇಶ. ಯಾಕೆಂತಂದರೆ ಕೇವಲ ರೈಲ್ವೆ ಇಲಾಖೆಯಲ್ಲಿ ಒಂದು ದಾಖಲೆ ನಿರ್ಮಿಸಿರ್ತಕ್ಕಂತಹ ಒಂದು ಇತಿಹಾಸ ಅಂತ ಹೇಳಲಿಕ್ಕೆ ರೈಲ್ವೆ ಅಧಿಕಾರಿಗಳೇ ಸಂತೋಷ ಪಡ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿಯನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥದ್ದು. ಹಾಗಾಗಿ ಇವತ್ತು ಮೊದಲಾಗಿ ನಾನು ರೈಲ್ವೆ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹೇಳಿದಾಗೆ APMCಯಲ್ಲಿ ನಮ್ಮ ಎಲ್ಲ ಡೈರೆಕ್ಟರ್ಗಳು ಇದ್ದಾರೆ. ಅವರೆಲ್ಲರ ಒತ್ತಡ ಇದ್ದದ್ದು ಈ APMCಯ ಅಂಡರ್ ಪಾಸ್ ಆಗಬೇಕು ಅಂತೇಳಿ. ಅದಕ್ಕೆ ಪೂರಕವಾಗಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಂಜೀವ ಮಟ್ಟಂದೂರವರು ನಿರಂತರವಾಗಿ ನಮ್ಮ ಈ ಕೆಲಸಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಬೆಂಗಳೂರು ಡೆಲ್ಲಿಗೆ ಹೋಗುವಾಗಲೂ ಕೂಡ ನಮ್ಮ ಜೊತೆ ಬಂದು ಸಂಸದರ ಜೊತೆ ಕೈ ಜೋಡಿಸಿ ರೈಲ್ವೆ ಸಚಿವರ ಮುಖಾಂತರ ಮತ್ತು DV ಸದಾನಂದ ಗೌಡರು ಕೂಡ ನಮಗೆಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಸಹಕಾರದಿಂದ ಅವತ್ತು ಈ ಕೆಲಸ ಅನುಷ್ಠಾನ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಮತ್ತು APMCನ ಈ ಹಿಂದಿನ ಆಡಳಿತ ಅವಧಿಯಲ್ಲಿ ಕೂಡ ಒಂದಷ್ಟು ಅಧ್ಯಕ್ಷರು ಮತ್ತು ಸದಸ್ಯರುಗಳು ಒಂದಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು. ಈ ಎಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಅಂಡರ್ ಪಾಸ್ ಲೋಕಾರ್ಪಣೆಗೊಳ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ತಾರಾತುರಿಯಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಒಂದು ಅನಿಸಿಕೊಳ್ಳಬಹುದು. ಆದರೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೇಳಿದಾಗೆ ಇದು ಚತುಷ್ಪಥ ರಸ್ತೆಯಾಗಿ ನಿರ್ಮಾಣಗೊಳ್ಳುವಂತಹ ವ್ಯವಸ್ಥೆ. ನಮ್ಮ ಶಾಸಕರು ಬಹಳ ಪ್ರಯತ್ನ ಪಟ್ಟು ಇದು ಚತುಷ್ಪಥ ಮಾರ್ಗ ಆಗಬೇಕು ಅಂತನ್ನುವಂತಹ ಆ ಇಚ್ಛಾಶಕ್ತಿಯಿಂದ ಇವತ್ತು ಈ ವ್ಯವಸ್ಥೆ ಆಗಿದೆ. ಇವತ್ತು ಆದರೆ ದ್ವಿಪಂಥೀಯ ರಸ್ತೆಯಾಗಿ ಇವತ್ತು ಪೂರ್ಣಗೊಳ್ಳುವಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಚತುಷ್ಪಥ ರಸ್ತೆಯನ್ನು ಪೂರ್ಣಗೊಳಿಸಲು ಒಂದಷ್ಟು ಖಾಸಗಿಯ ಜಾಗದ ಸಮಸ್ಯೆಗಳು ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸಗಳು ಆಗಬೇಕಾಗಿದೆ. ಅದನ್ನು ಕೂಡ ನಮ್ಮ ಶಾಸಕರು ಸಂಜೀವ ಮಟ್ಟಂದೂರು ಮತ್ತು ಜೀವಂದರ್ ಜೈನ್ ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳು ಒಂದು ಸುತ್ತಿನ ಮಾತುಕತೆ ಮಾಡಿ ಅದಕ್ಕೆ ಈ ಕಾನೂನಿನಲ್ಲಿ ಯಾವ ರೀತಿಯಾಗಿ ಅವರಿಗೆ ಆ ಒಂದು ಪರಿಹಾರವನ್ನು ಕೊಡಬೇಕೋ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾತನಾಡಿ ಕೊನೆಯ ಹಂತದಲ್ಲಿ ಇದೆ. ಆದರೆ ಒಂದಷ್ಟು ಸಮಯ ತಗೊಳ್ತಂತಹ ಉದ್ದೇಶದಿಂದ ದ್ವಿಪಂಥೀಯ ರಸ್ತೆಯನ್ನು ಇವತ್ತು ಲೋಕಾರ್ಪಣೆಗೊಂಡಿದೆ. ಇದು ಒಂದು 4-5 ದಿವಸ ಇದರಲ್ಲಿ ಗಾಡಿಗಳು ಓಡಾಡಿ ಅದರಲ್ಲಿ ಸಂಪೂರ್ಣವಾಗಿ ಕ್ಯೂರಿಂಗ್ ಆದಮೇಲೆ ಅದಕ್ಕೆ ಒಂದು 8 ದಿವಸದ ಒಳಗಡೆ ಡಾಮರೀಕರಣದ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ಹೇಳುವಂತಹ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಖಂಡಿತವಾಗಿಯೂ ಇದು ಮಾಡ್ತಾರೆ. ಹಾಗಾಗಿ ಇವತ್ತು ಈ ಒಂದು ನಮ್ಮ ರೈಲ್ವೆ ಅಂಡರ್ ಪಾಸಿನ ವಿದ್ಯುಕ್ತವಾಗಿ ಕಾರ್ಯಕ್ರಮದಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಲೋಕಸಭಾ ಸದಸ್ಯರು ಇರಬೇಕಿತ್ತು. ಅವರ ಏನೋ ಒಂದಷ್ಟು ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಬಿಜಾಪುರಕ್ಕೆ ಹೋಗುವಂತಹ ಕಾರಣದಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಸಂಸದೀಯ ಕ್ಯಾಬಿನೆಟ್ಟಿನ ದರ್ಜೆಯ ಸ್ಥಾನವನ್ನು ಹೊಂದಿರತಕ್ಕಂತಹ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ಚನ್ನ ತಿಮ್ಮಪ್ಪ ಶೆಟ್ಟಿ ಅವರು ಈಗಾಗಲೇ ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲ ನೆಚ್ಚಿನ ಶಾಸಕರು ಗ್ರಾಮೀಣ ಭಾಗದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ನೀರಿನ ಸಮಸ್ಯೆ ಇರ್ಬೋದು, ಮಾರ್ಗದ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರಬಹುದು, ಇನ್ನಿತರ ಅನೇಕ ಸಮಸ್ಯೆಗೆ ಪುತ್ತೂರಿನಲ್ಲಿ ಐತಿಹಾಸಿಕ ಒಂದು ದಾಖಲೆ ಬರೆದಿರುವಂತಕ್ಕಂಥ ಶಾಸಕರದೆಂದರೆ ಸಂಜೀವ ಮಟ್ಟಂದೂರವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಾಗಿ ನಮ್ಮ ಈ APMCಯ ಅಂಡರ್ ಪಾಸಿನಲ್ಲಿ ನಿರಂತರ ನಮ್ಮ ಸಂಪರ್ಕದ ಜೊತೆ ಇದ್ದು ಇದು ನಗರಸಭಾ ವ್ಯಾಪ್ತಿಯಲ್ಲಿ ಬರುವುದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದರ ನಿರ್ವಹಿಸುವಂತಹ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತೇಳಿ ನಮ್ಮ ನಿರಂತರನ ಕಾರ್ಯಚಟುವಟಿಕೆ ಇರತಕ್ಕಂತಹ ನಗರಸಭಾ ಅಧ್ಯಕ್ಷರು ಆಗಿರತಕ್ಕಂತಹ ಜೀವಂದರ್ ಜೈನ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೂಡಾ ಅಧ್ಯಕ್ಷರು ಆಗಿರತಕ್ಕಂತಹ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ಆಗಿದಂತಹ ಬಾಮಿನಿ ಅಶೋಕ್
ಅವರಿದ್ದಾರೆ, ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಸರ್. ಅದೇ ರೀತಿಯಾಗಿ ನಗರಸಭಾ ಉಪಾಧ್ಯಕ್ಷರು ಒಳ್ಳೆಯ ಕಾರ್ಯಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿರತಕ್ಕಂತಹ ನಮ್ಮ ಅಕ್ಕ ವಿದ್ಯಾ ಗೌರಿ ಅಕ್ಕ ಅವರಿದ್ದಾರೆ, ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು APMC ಅಂಡರ್ ಪಾಸ್ನನ್ನು ಮಾಡುವಂಥ ಸನ್ನಿವೇಶದಲ್ಲಿ ನಿರಂತರವಾಗಿ ಈ ಕಾಮಗಾರಿ ಹೇಗೆ ನಡೀತದೆ ಇದರ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸಿರತಕ್ಕಂತಹ ಈ ಭಾಗದ ನಗರಸಭೆಯ ಸದಸ್ಯರು ಆಗಿರತಕ್ಕಂತಹ ಯುವಕ ಪ್ರೇಮಚಂದ್ರ ಅವರಿದ್ದಾರೆ, ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ಖ್ಯಾತಿಯ ವೈದ್ಯರು ಆಗಿರತಕ್ಕಂತಹ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಸರ್ ನಿಮ್ಮನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ APMCಯ ನಮ್ಮ ಮಾಜಿ ನಿರ್ದೇಶಕರುಗಳು, ಎಲ್ಲ ಪಕ್ಷದ ಪ್ರಮುಖರು, ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಇಲ್ಲಿ ಸೇರಿರತಕ್ಕಂತಹ ಎಲ್ಲ APMCಯ ವರ್ತಕರು, ಎಲ್ಲ ನನ್ನ ಸಹೃದಯಿ ಬಂಧುಗಳಿಗೆ ಒಂದೇ ಮಾತಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ನಮ್ಮ ಜೊತೆ ನಾಯ್ಡು ಮತ್ತು ಇಂಜಿನಿಯರ್ ಆದಂಥ ಶಿಲ್ಪ ಅವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುವುದರ ಜೊತೆಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿಗೆ ಹೂಗುಚ್ಛವನ್ನು ನೀಡಿ ಗೌರವಾರ್ಪಣೆ, ಅಭಿವೃದ್ಧಿಯ ಹರಿಕಾರರು, ಜನರ ಪರವಾಗಿರುವಂಥ ಶಾಸಕರು, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಂಜೀವ ಮಠಂದೂರ್ರವರಿಗೆ ಬಾಲಕೃಷ್ಣ ಬಾಣಜಾಲ್ರವರು ಹೂಗುಚ್ಛವನ್ನು ನೀಡಿ ಗೌರವಿಸ್ತಾರೆ. ಇವತ್ತು ಈ ಅಂಡರ್ ಪಾಸನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಹಿರಿಯರಾದಂಥ ಚನ್ನಳ ತಿಮ್ಮಪ್ಪ ಶೆಟ್ಟರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಇವರನ್ನು ತೀರ್ಥಾನಂದ ದುಗ್ಗಳ ಮಾಜಿ ಸದಸ್ಯರು, ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು. ಹಾಗೆ ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರು, ನಗರದ ಪ್ರಥಮ ಪ್ರಜೆ ಶ್ರೀಯುತ ಜೀವಂದರ್ ಜೈನ್ ಇವರನ್ನು ಪುಲಸ್ತ್ಯರೈಗಳು ಮಾಜಿ ಸದಸ್ಯರು APMC ಇವರು ಗೌರವಿಸ್ತಾರೆ. ಹಾಗೆ ಕೂಡದ ಅಧ್ಯಕ್ಷರಾದಂಥ ಬಾಮಿ ಅಶೋಕ್ ಶೆಣೆಯವರನ್ನು ತ್ರಿವೇಣಿ ಪೆರೋಡಿಯವರು ಮಾಜಿ ಸದಸ್ಯರು APMC. ಹಾಗೆ ನಗರಸಭೆಯ ಉಪಾಧ್ಯಕ್ಷರು ಶ್ರೀಮತಿ ವಿದ್ಯಾಗೌರಿ ಅವರನ್ನು ಶ್ರೀಮತಿ ಮೋಹನಾಂಗಿ APMCಯ ಮಾಜಿ ಸದಸ್ಯರು. ಪ್ರೇಮ್ ಕುಮಾರ್ ಸ್ಥಳೀಯ ನಗರಸಭಾ ಸದಸ್ಯರು, ಇವರನ್ನು ಮಂಜುನಾಥ್ರವರು ಮಾಜಿ ಸದಸ್ಯರು ಮಂಜುನಾಥ್. APMCಯ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಮಿದು ಅವರನ್ನು APMCಯ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಮಿದು ಅವರನ್ನು ಶ್ರೀಯುತ ಕೊರಗಪ್ಪರವರು ಹೂಗುಚ್ಛವನ್ನು ನೀಡಿ ಗೌರವಿಸ್ತಾರೆ. ನಮ್ಮ ಜೊತೆ ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರಿರ್ತಾರೆ, ನಮಗೆ ಸ್ವಾಗತಿಸ್ತೇವೆ. ಮುಂದಕ್ಕೆ APMCನ ಅಂಡರ್ ಪಾಸನ್ನು ಉದ್ಘಾಟನೆ ಮಾಡಿದಂಥ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂಥ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರಿಗೆ ಈ ವೇದಿಕೆ. ಪುತ್ತೂರು APMC ಸಂಪರ್ಕ ರಸ್ತೆಯ ರೈಲ್ವೆ ಅಂಡರ್ ಪಾಸ್ನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಒಂದು ರೈಲ್ವೆ ಅಂಡರ್ ಪಾಸ್ ಆಗುವಲ್ಲಿ ವಿಶೇಷವಾಗಿ ಶ್ರಮಿಸಿದ ಮತ್ತು ಪುತ್ತೂರಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಇರಬಹುದು, ಬೇರೆ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ತರಿಸುವ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಸಂಜೀವ ಮಠಂದೂರ್ರೆ, ಪುತ್ತೂರು ನಗರಸಭೆಯ ಪ್ರಥಮ ಪ್ರಜೆಯಾದ ಜೀವಂದರ್ ಜೈನ್ರವರೇ, ಪೂಡಾದ ಅಧ್ಯಕ್ಷರಾದ ಅಶೋಕ್ ಶೆಣೈ ಅವರೇ, APMCಯ ಮಾಜಿ ಅಧ್ಯಕ್ಷರಾದ ದಿನೇಶ್ ಮೆದುರವರೇ, ನಗರಸಭೆಯ ಉಪಾಧ್ಯಕ್ಷರಾದ ವಿದ್ಯಾ ಗೌರಿ ಅವರೇ, ಈ ಭಾಗದ ಪುರಸಭಾ ಸದಸ್ಯರಾದ ಪ್ರೇಮಚಂದ್ರರವರೇ, ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಇಲ್ಲಿ ಸೇರಿರುವ ಎಲ್ಲ APMCಯ ನಿರ್ದೇಶಕರೇ, ಎಲ್ಲ ನಗರಸಭೆಯ
ಸದಸ್ಯರೇ, ಪುತ್ತೂರಿನ ಎಲ್ಲ ನಾಗರಿಕ ಬಂಧುಗಳೇ, ಈ ಒಂದು ಕಾಮಗಾರಿ ಈ ರೈಲ್ವೆ ಅಂಡರ್ಪಾಸ್ ಆಗಬೇಕೆಂಬ ಒಂದು ವಿಚಾರ ಭಾಳಷ್ಟು ಹಿಂದಿನ ಎಲ್ಲ ನಮ್ಮ APMCಯ ಅಧ್ಯಕ್ಷರು ಸದಸ್ಯರು ಈ ಒಂದು ವಿಚಾರವನ್ನು ನಮ್ಮ ಸಂಸದರಲ್ಲಿ ಶಾಸಕರಲ್ಲಿ ಪದೇ ಪದೇ ಹೇಳ್ತಾ ಇದ್ದರು. ಅದಲ್ಲದೆ ಇವತ್ತು APMCಗೆ ಬರುವಂಥ ಎಲ್ಲ ರೈತರಿಗೆ ಭಾಳಷ್ಟು ಅನಾನುಕೂಲ ಆಗುವಂಥ ಸಂದರ್ಭದಲ್ಲಿ ರೈತರ ಬೇಡಿಕೆ ಕೂಡ ಇತ್ತು. ಇವತ್ತು ಈ ಒಂದು ಅಂಡರ್ಪಾಸ್ ಆಗುವ ಮೂಲಕ ಉಪ್ಪಿನಂಗಡಿ ಭಾಗದಿಂದ ಕಡಬ ಭಾಗದಿಂದ ಪುತ್ತೂರಿಗೆ ಬರುವಂಥ ಎಲ್ಲ ರೈತರಿಗೆ ಇರ್ಬೋದು, ಎಲ್ಲ ಬೇರೆ ಬೇರೆ ಪುತ್ತೂರಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆಸ್ಪತ್ರೆಗಳಿಗೆ ಬರುವಂಥ ಎಲ್ಲ ಜನರಿಗೆ ಇವತ್ತು ವಿಶೇಷ ಅನುಕೂಲವನ್ನು ಕಲ್ಪಿಸಿದಂಥ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಪ್ರಥಮವಾಗಿ ಅದಕ್ಕೆ ಕಾರಣಕರ್ತರಾದ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಹಾಗೆ ನಮ್ಮ ಶಾಸಕರಾದ ಸಂಜೀವ ಮಠಂದೂರು, ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ 50% ರಾಜ್ಯ ಸರ್ಕಾರದ ಮೂಲಸೌಕರ್ಯ ಅಭಿವೃದ್ಧಿಯಿಂದ ಇವತ್ತು ಕೊಡಲು ಮಾಡಲ್ಪಟ್ಟ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ, ಅದೇ ರೀತಿ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಶ್ರಮಿಸಿದ ನಮ್ಮ ನಗರಸಭೆಯವರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಬೆಳಿಗ್ಗೆಯಿಂದ ಭಾಳ 3 ಪುತ್ತೂರಿನ ನಗರಸಭೆಯೊಳಗೆ 3 ಭಾಳ ಅತ್ಯಂತ ಪ್ರಮುಖವಾದ 2 ಕಾಮಗಾರಿಗಳನ್ನು ಉದ್ಘಾಟನೆ ಮಾಡುವ ಮೂಲಕ, ರೈಲ್ವೆಯ 2 ಕಾಮಗಾರಿಗಳನ್ನು, ಒಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡುವ ಮೂಲಕ ಮತ್ತೊಂದು ವಿವೇಕಾನಂದ ನಮ್ಮ ಕಾಲೇಜಿಗೆ ಹೋಗುವಂಥ ಭಾಳ ವರ್ಷದ ಬೇಡಿಕೆಯಾದ ಆ ಒಂದು ರೈಲ್ವೆ ಮೇಲ್ಸೇತುವೆ ಅಗಲೀಕರಣ, ಅದರ ಶಂಕುಸ್ಥಾಪನೆ ಕೂಡ ಇವತ್ತು ನಡೆದಿದೆ. ವಿಶೇಷವಾಗಿ ನಮ್ಮ ಪುತ್ತೂರು ಬಸ್ ಸ್ಟ್ಯಾಂಡ್, ಇದಕ್ಕೆ ನಮ್ಮ ವೀರಪುರುಷರಾದ ಕೋಟಿ ಚೆನ್ನಯ್ಯರ ಆ ಒಂದು ಹೆಸರನ್ನು ಇಡುವಂಥ ಆ ನಾಮಕರಣನ ಅನಾವರಣ ಮಾಡುವಂಥ ಒಂದು ಕೆಲಸ ಕೂಡ ಈಗ ಅದನ್ನು ಮುಗಿಸಿ ನಾವು ಈ ಒಂದು ಕಾಮಗಾರಿಯ ಉದ್ಘಾಟನೆಗೆ ಬಂದಿದ್ದೇವೆ. ವಿಶೇಷವಾಗಿ ಪುತ್ತೂರಿನ ನಗರದ ಈ ಒಂದು 3 ಕೆಲಸ ಕಾರ್ಯಗಳು ಭಾಳಷ್ಟು ಜನರ ಬೇಡಿಕೆಯಾಗಿತ್ತು. ಇವತ್ತು ಅದನ್ನು ಮಾಡುವಲ್ಲಿ ನಮ್ಮ ಶಾಸಕರು ಯಶಸ್ವಿಯಾಗಿದ್ದಾರೆ, ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ಈ ಒಂದು ಅಂಡರ್ಪಾಸ್ ಇದಕ್ಕೆ ಹಲವು ನಮ್ಮ ದಿನೇಶ್ ಮೆದುರವರು ಅವರನ್ನು ಕೂಡ ನಾನು ಖಂಡಿತ ಅವರ ಬಗ್ಗೆ ಹೇಳಲೇಬೇಕಾಗ್ತದೆ. ಇದರ ಹಿಂದೆ ನಮ್ಮ ಶಾಸಕರ ಹತ್ರ, ಸಂಸದರ ಹತ್ರ, ರಾಜ್ಯ ಸರ್ಕಾರದ ಅಧಿಕಾರಿಗಳ ಹತ್ರ ದಿನನಿತ್ಯ ಅದರ ಹಿಂದೆ ಓಡಾಟ ಮಾಡಿ ಇವತ್ತು ಅದನ್ನು ರಾಜ್ಯ ಸರ್ಕಾರದ ಒಂದು ಅನುದಾನವನ್ನು ತರುವಲ್ಲಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಒಂದು ಅನುದಾನವನ್ನು ತರಿಸುವಲ್ಲಿ ಅವರು ನಮ್ಮ ಸಂಸದರ ಮುಖಾಂತರ, ನಮ್ಮ ಶಾಸಕರ ಮುಖಾಂತರ ವಿಶೇಷವಾದ ಪ್ರಯತ್ನ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಇವತ್ತು ಪುತ್ತೂರು ಕ್ಷೇತ್ರದಲ್ಲಿ ಸುಮಾರು 115 ಕೋಟಿಯಷ್ಟು 15 ಕೋಟಿಯಷ್ಟು ಅನುದಾನಗಳನ್ನು ತರಿಸುವ ಮೂಲಕ ಶಾಸಕರು ವಿಶೇಷವಾಗಿ ಪುತ್ತೂರಿನ ಎಲ್ಲ ಕ್ಷೇತ್ರಗಳಲ್ಲಿ, ಅದು ಆರೋಗ್ಯ ಇಲಾಖೆ ಇರ್ಬೋದು, ವಿದ್ಯಾ ಇಲಾಖೆ ಇರ್ಬೋದು, ಮಾರ್ಗಗಳ ಒಂದು ವ್ಯವಸ್ಥೆ ಇರ್ಬೋದು, ಕಿಂಡಿ ಅಣೆಕಟ್ಟುಗಳು ಇರ್ಬೋದು, ಎಲ್ಲ ಇವತ್ತು ದೇವಸ್ಥಾನಗಳಿಗೆ ಬೇಕಾದಂಥ ಅನುದಾನಗಳನ್ನು ಕೊಡುವಲ್ಲಿರ್ಬೋದು ವಿಶೇಷವಾಗಿ ಶ್ರಮಿಸಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈ ಒಂದು ಕಾಮಗಾರಿ ಉದ್ಘಾಟನೆಯಾಗಿ ಇನ್ನೂ ಕೂಡ ಅದರ ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಇವತ್ತು ಚತುಷ್ಪಥ ರಸ್ತೆ ಆಗುವ ಮೂಲಕ ಎಲ್ಲ ನಮ್ಮ ಆಸ್ಪತ್ರೆಗೆ ಬರುವಂಥ ಜನರಿಗೆ ಆಗ್ಬೋದು ಅಥವಾ APMCಗೆ ಬರುವಂಥ ರೈತರಿಗೆ ವಿಶೇಷವಾದ ಅನುಕೂಲಗಳನ್ನು ಕಲ್ಪಿಸಿದ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಮಂಡಲ BJP ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಅವರು, TAPCMSನ ಅಧ್ಯಕ್ಷರಾದಂಥ ಕೃಷ್ಣಕುಮಾರ್ ರೈಗಳು, ಹಾಗಾದರೆ ಅದೇ ರೀತಿ ರೈಲ್ವೆಯ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸುವಂಥ ಸುದರ್ಶನ್ ಪಡ್ನವರು, ಹೀಗೆ ಮುಂತಾದ ಗಣ್ಯರಿದ್ದಾರೆ. ಅವರನ್ನೆಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಮುಂದಕ್ಕೆ ನಗರಸಭೆಯ ಪ್ರಥಮ ಪ್ರಜೆ ಶ್ರೀಯುತ ಜೀವಂದರ ಜೈನ್ರವರಿಂದ ಮಾತು. ಪುತ್ತೂರು APMC ರಸ್ತೆಯ
ಅಂಡರ್ ಪಾಸ್ ಸೇತುವೆಯ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಜನಪರ ಶಾಸಕರಾಗಿರ್ತಕ್ಕಂಥ ಇವತ್ತಿನ ಸಮಾರಂಭದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಸಂಜೀವ ಮಠಂದೂರವರೇ, ಈ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಚನಿಲ ತಿಮ್ಮಪ್ಪ ಶೆಟ್ಟರೆ, ಪೂಡದ ಅಧ್ಯಕ್ಷರಾದ ಬಾಮಿ ಅಶೋಕ್ ಶೆಣೆಯವರೇ, ನಗರಸಭೆ ಉಪಾಧ್ಯಕ್ಷರಾದ ವಿದ್ಯಾರ್ ಗೌರಿ ಅವರೇ, ಸ್ಥಳೀಯ ಸದಸ್ಯರಾದ ಪ್ರೇಮ್ ಕುಮಾರ್ ಅವರೇ, ಈ ಕಾಮಗಾರಿಯ ಮುತುವರ್ಜಿಯನ್ನು ವಹಿಸಿಕೊಂಡು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥ ದಿನೇಶ್ ಮೆದು ಅವರೇ, APMCನ ಎಲ್ಲ ಸದಸ್ಯರೇ, ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿಯವರೇ ಸೇರಿರತಕ್ಕಂಥ ಸಜ್ಜನ ಆತ್ಮೀಯ ಬಂಧುಗಳೇ, ದೇಶದ ಪ್ರಧಾನಿಯವರು ಕಳೆದ ಹಲವು ವರ್ಷಗಳಿಂದ ಅಚ್ಚೇ ದಿನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪುತ್ತೂರು ನಗರಸಭೆಗೆ ಇವತ್ತು ಅಚ್ಚೇ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಬೆಳಗಿಂದ ಭಾಳಷ್ಟು ಶಂಕುಸ್ಥಾಪನೆಗಳನ್ನು ಉದ್ಘಾಟನೆಗಳನ್ನು ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಹೋಗುವಂಥ ರಸ್ತೆ, ನೆಹರು ನಗರ ಹಾರಾಡಿ ಸಂಪರ್ಕ ರಸ್ತೆ 10-20 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಬೇಡಿಕೆ. ಸುಮಾರು 5,36,00,000 ವೆಚ್ಚದಲ್ಲಿ ಇವತ್ತು ಶಿಲಾನ್ಯಾಸ ನಡೆದಿದೆ. ಅದರ ಜೊತೆಗೆ ಪುತ್ತೂರಿನ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಬಸ್ ನಿಲ್ದಾಣ, ಅದಕ್ಕೆ ವೀರಪುರುಷರ ಹೆಸರು, ಕೋಟಿ ಚೆನ್ನಯ್ಯರು ಇತಿಹಾಸ ಸೃಷ್ಟಿಸಬೇಕು, ಒಂದಷ್ಟು ಮುಂದಿನ ಪೀಳಿಗೆಗಳಿಗೆ ಗೊತ್ತಿರಬೇಕು ಅಂತ ಹೇಳುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಸರ್ಕಾರ ಕೋಟಿ ಚೆನ್ನಯ್ಯರ ಹೆಸರಿಡುವಂಥ ಕಾರ್ಯಕ್ರಮ ಮಾಡಿದೆ. ಅದರ ಜೊತೆಗೆ ಭಾಳಷ್ಟು ದಿನಗಳಿಂದ ಸಾರ್ವಜನಿಕರು ಸಮಸ್ಯೆಗಳನ್ನು ಎದುರಿಸಿದಂಥ ಈ ಸೇತುವೆ, ನಾವು ಕೂಡ ಭಾಳಷ್ಟು 1 ಗಂಟೆಗೆ 3 ಸತಿ ನಿಂತಿರುವಂಥದ್ದು ಕಂಡಿದ್ದೇವೆ. ನಾವು ರೈಲ್ವೆ ಹೋಗುವಾಗ ಗಂಟೆಗೆ 3 ಸತಿ ನಿಂತಿರುವಂಥದ್ದು ಕಂಡಿದ್ದೇವೆ. ಅದಕ್ಕೆ ಇವತ್ತು ಪರಿಹಾರ ಆಗಿದೆ. ಶಾಸಕರ ಮುತುವರ್ಜಿ, ಸಂಸದರ ಮುತುವರ್ಜಿಯಿಂದ ಇವತ್ತು ಈ ಸೇತುವೆ ನಿರ್ಮಾಣ ಆಗಿದೆ. ನಗರಸಭಾ ಅಧ್ಯಕ್ಷನ ನೆಲೆಯಲ್ಲಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಾಸಕರು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಕೆಲವು ಕಡೆ ಹಿಂದೆ ಹಿರಿಯರು ಹೇಳ್ತಿದ್ರು, ಆಡು ಮುಟ್ಟದ ಸೊಪ್ಪಿಲ್ಲ, ಸಂಜೀವ ಮಠಂದೂರು ಮುಟ್ಟದ ಕ್ಷೇತ್ರ ಇಲ್ಲ ಅಂತ. ಯಾವುದೇ ಕ್ಷೇತ್ರಕ್ಕೆ ಹೋದರೆ, ಶಿಕ್ಷಣ ಆಗಿರಲಿ, ಆರೋಗ್ಯ ಇಲಾಖೆಯ ಬಗ್ಗೆ ಆಗಿರಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುದಾನ ತಂದು ಕೊಡುವಂಥದ್ದು ವಿಶೇಷತೆ. ಬಹಳ ದಿನಗಳ ಬೇಡಿಕೆಯಂತೆ ಬಹು ಕುಡಿಯುವ ನೀರಿನ ಯೋಜನೆ ಇವತ್ತು ವಿಟ್ಲ ಭಾಗದ 370 ಕೋಟಿಗೆ ನಿನ್ನೆ ತಾನೇ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅವರಿಗೆ ಪ್ರಥಮವಾಗಿ ನಾವು ಅಭಿನಂದನೆಯನ್ನು ಕೊಡಲಿಕ್ಕೆ ಭಾಳ ವರ್ಷಗಳ ಬೇಡಿಕೆ ಇವತ್ತು ಈಡೇರಿದೆ. ಅದಕ್ಕೋಸ್ಕರ ಭಾಳಷ್ಟು ನಗರಸಭೆಯಲ್ಲಿ ಕೂಡ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮುಂದೆ ಭಾಳಷ್ಟು ಬೇಡಿಕೆಗಳಿದೆ. ದಿನೇಶ್ ಮೆದು ಅವರು ಹೇಳಿದರು, ನಗರಸಭೆ ಮುತುವರ್ಜಿ ವಹಿಸಿಕೊಳ್ಬೇಕು. ಲ್ಯಾಂಡ್ ಎಕ್ವಿಷನ್ ಬಗ್ಗೆ ಮೋಹನ್ ರೈ ಅವರು ಇದ್ದಾರೆ ಇಲ್ಲೇ, ಒಂದು ಸುತ್ತಿನ ಮಾತುಕತೆ ಆಗಿದೆ ನಮಗೆ. ಅದು ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ತಗೊಳ್ತಾ ಇದ್ದೇವೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಹಾರಾಡಿ ರೈಲ್ವೆ ಸ್ಟೇಷನ್ ರಸ್ತೆ ಸುಮಾರು 40 ವರ್ಷಗಳ ಬೇಡಿಕೆ, ಅದನ್ನು ಪೂರೈಸ್ತಾ ಇದ್ದೇವೆ. ಅಲ್ಲಿಂದ ಮುಂದಕ್ಕೆ ಹಾರಾಡಿ ರೈಲ್ವೆ ಸ್ಟೇಷನಿಂದ APMCಗೆ ಸಂಪರ್ಕ ರಸ್ತೆಗೆ ನಾವು ಒಂದು ಮುತುವರ್ಜಿಯನ್ನು ವಹಿಸ್ತಾ ಇದ್ದೇವೆ. ಒಟ್ಟು ಪುತ್ತೂರು ನಗರದೊಳಗೆ ಯಾವ ರಸ್ತೆ ಸಂಪರ್ಕ ರಸ್ತೆಗಳನ್ನು ಮಾಡಿಕೊಳ್ಬೇಕು, ರಿಂಗ್ ರೋಡ್ಗಳನ್ನು ಮಾಡಬೇಕು, ಅದನ್ನು ಆದ್ಯತೆ ಮೇರೆಗೆ ಮಾಡುವಂಥದ್ದು ನಾವು ಕೆಲವು ತೀರ್ಮಾನಗಳನ್ನು ತಗೊಳ್ತೇವೆ. ಇವತ್ತು ಅಚ್ಚೇ ದಿನ ಬಂದಿದೆ. ಇವತ್ತು ಕಾಮಗಾರಿ ಲೋಕಾರ್ಪಣೆ ಇನ್ನೂ ಕೂಡ ಕೆಲಸ ಕಾರ್ಯಗಳು ಆಗ್ತಾಯಿದೆ. ನಗರಸಭೆಯಿಂದ ಏನು ಕೆಲಸ ಕಾರ್ಯಗಳು ಕೈ ಜೋಡಿಸಿಕೊಳ್ಬೇಕು ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತೂರಿನ APMC ರೈಲ್ವೆಯ ಅಂಡರ್ ಪಾಸ್ ಯೋಜನೆ ಸಿದ್ಧಗೊಂಡು ಇಂದು
ಕನ್ನಡ ತಿಮ್ಮಪ್ಪ ಶೆಟ್ಟಿಯವರ ದಿವ್ಯ ಹಸ್ತದಿಂದ ಸಾರ್ವಜನಿಕರ ಮೂಲಕ ಲೋಕಾರ್ಪಣೆಗೊಂಡಿದೆ. ಈ ಲೋಕಾರ್ಪಣೆಯ ಸಂದರ್ಭದಲ್ಲಿ ತಾವು ಬೆಳಗಿಂದಲೇ ವಾಟ್ಸಪ್ಪನ್ನು ಗಮನಿಸಿರುವುದು. ಪೂರ್ತಿ ಕೆಲಸ ಆಗುವ ಮೊದಲು ಏನಪ್ಪ ಇವರಿಗೆ ಅವಸರ ಎಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಈಗಾಗಲೇ ದಿನೇಶ್ ಮೆದು ಅವರು ವೇದಿಕೆಯಿಂದ ಕೊಟ್ಟಿದ್ದಾರೆ. ನಾವು ಮಾಡುವಂಥ ಉದ್ದೇಶ ಏನಂತ ಕೇಳಿದರೆ, ದಿನಕ್ಕೆ 10 ಬಾರಿ APMCಯ ಆ ಗೇಟನ್ನು ಹಾಕ್ತಾಯಿದ್ರು. ಆವಾಗ ಜನರಿಗೆ ಏನು ಕಷ್ಟ ಆಗಿದೆ ಅಂತ ಹೇಳಿ ಗೊತ್ತಿರಬೇಕಾದ್ರೆ ಆ ರಸ್ತೆಯಲ್ಲಿ ಆ ದಿನ ಹೋದವನಿಗೆ ಮಾತ್ರ ಅದು ಗೊತ್ತು, ಉಳಿದವರಿಗೆ ಅದು ಗೊತ್ತಿರೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸರಾಗವಾಗಿ ಹೋಗಲಿಕ್ಕೆ ನೀವು ನೋಡಿರುವುದು, ಬೆಳಗ್ಗಿನಿಂದಲೂ 1000ಕ್ಕೂ ಮೇಲುಗಟ್ಟೆ ವಾಹನಗಳು ಹೋಗಿದೆ ಮಾನ್ಯ ಅಧ್ಯಕ್ಷರೇ ಈ ದಾರಿಯಲ್ಲಿ. ಅವರು ಹೇಳಿದ ಹಾಗೆ ನೆಲವನ್ನು ಗಟ್ಟಿ ಮಾಡುವಂಥ ಉದ್ದೇಶ ಪ್ರಾರಂಭದಲ್ಲಿ, ನಂತರ ದಿನಗಳಲ್ಲಿ ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗ್ತದೆ. ನಮ್ಮ ಉದ್ದೇಶ ಇದ್ದದ್ದು ಅಷ್ಟೇ, ಅಂಡರ್ ಪಾಸನ್ನು ಮಾಡಬೇಕು, ಸಾರ್ವಜನಿಕರಿಗೆ ಹೋಗಲಿಕ್ಕೆ ಮುಕ್ತವಾದ ಅವಕಾಶ ಸಿಗಬೇಕು ಅಂತ. ಅದಕ್ಕೋಸ್ಕರ ಯಾರಾದರೂ ಕುಹಕ ನುಡಿಗಳನ್ನು ಮಾಡಿ ವಾಟ್ಸಪ್ನ ಮೂಲಕ ಅದನ್ನು ಮಾಡುವಂಥದ್ದು ಅಷ್ಟು ಸರಿಯಲ್ಲ ಎಂಬುದನ್ನು ಈ ವೇದಿಕೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೇಗೂ ಒಂದು ಕಾರ್ಯಕ್ರಮ ನಮಗೆ ಆಗಿದೆ, 1-2 ರೂಪಾಯಿದಲ್ಲ, 13 ಕೋಟಿ ರೂಪಾಯಿಗಳದು. ಇದರಲ್ಲಿ ಇನ್ನೂ ವಿಶೇಷ ನಾನು ಆಗ ಹೇಳಿದೆ, ಸುಮಾರು 6 ವರ್ಷ 7 ವರ್ಷದಲ್ಲಿ ನೆನೆಗುದಿಗೆ ಬಿದ್ದಿರುತ್ತೆ ಕೆಲವು ಕಾಮಗಾರಿಗಳು. ಕೇವಲ 4 ತಿಂಗಳಲ್ಲಿ ಈ ಒಂದು ಕಾಮಗಾರಿಗಳು ಇವತ್ತು ಪೂರ್ಣಗೊಂಡಿದೆ ಅಂದರೆ ನಿಜವಾಗಿಯೂ ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ ಇದು. ದಯವಿಟ್ಟು ತಾವೆಲ್ಲರೂ ಗಮನಿಸಬೇಕು, ಅನ್ಯಥಾ ಭಾವಿಸಿಕೊಳ್ಬೇಡಿ. ಈ 4 ತಿಂಗಳಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದಂಥ ಮೈಸೂರು ರೆಡ್ಡಿ ಅವರು ವೇದಿಕೆಗೆ ಬರಬೇಕು. ಅವರನ್ನು ಮಾನ್ಯ ಶಾಸಕರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರೂ ಸೇರಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಸಮಿತಿಯವರು ಈ ಒಂದು ಇದಕ್ಕೆ ಇಟ್ಟುಕೊಂಡಿದ್ದಾರೆ. ದಯವಿಟ್ಟು ಮೈಸೂರು ರೆಡ್ಡಿ ಅವರು ವೇದಿಕೆ ಬರಬೇಕು ಸರ್. ತಮ್ಮ ಪ್ರಾಮಾಣಿಕ ಮತ್ತು ನಿಷ್ಠೆಯ ಕೆಲಸಗಳನ್ನು ನಾವು ಯಾವತ್ತೂ ಮೆರವಲಿಕ್ಕೆ ಪುತ್ತೂರಿನವರಂತೂ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ತಾವು ಕೆಲಸವನ್ನು ನೆರವೇರಿಸಿದಿರಿ. ಮಾನವ ಸಹಿತ ಲೆವೆಲ್ ಕ್ರಾಸಿಂಗ್ ಇರುವ APMC ರಸ್ತೆಯು ಸಾಲುಮರದಲ್ಲಿ ದಿನಕ್ಕೆ 10 ಬಾರಿ ಗೇಟ್ ಹಾಕುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆ ಆಗುವುದನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ. ಈಗಾಗಲೇ ಈ ಸಮಸ್ಯೆ ನಿವಾರಣೆಗೆ ಸಾರ್ವಜನಿಕರ ಸಹಕಾರದೊಂದಿಗೆ APMCಯ ಮಾಜಿ ಆಡಳಿತ ಮಂಡಳಿ ಛಲಬಿಡದ ತ್ರಿವಿಕ್ರಮನಂತೆ ಓವರ್ ಅಂಡರ್ ಬ್ರಿಡ್ಜ್ ನಿರ್ಮಿಸಲು ಪ್ರಯತ್ನಿಸುತ್ತಾ ಬಂತು. ಈ ನಿಟ್ಟಿನಲ್ಲಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲು, ಶಾಸಕರಾದಂಥ ಸಂಜೀವ ಮಠಂದೂರವರು, ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರು, ಹಾಗೆ APMC ಅಧ್ಯಕ್ಷರಾದ ದಿನೇಶ್ ಮೆದು ಮತ್ತು ಆಡಳಿತ ಮಂಡಳಿ ಇವರೆಲ್ಲರ ನಿರಂತರ ಪರಿಶ್ರಮದ ಪರಿಣಾಮವಾಗಿ ರೈಲ್ವೆ ಅಂಡರ್ ಪಾಸ್ ಕೇಂದ್ರದಿಂದ ಒಪ್ಪಿಗೆಯನ್ನು ಪಡೆದು ಸುಮಾರು 13 ಕೋಟಿ ವೆಚ್ಚದಲ್ಲಿ 50% ಹಣ ರಾಜ್ಯ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯಿಂದ 50% ಹಣವನ್ನು ಕೇಂದ್ರ ಸರ್ಕಾರದಿಂದ ಕೊಡುವಂಥ ನಿಶ್ಚಯದೊಂದಿಗೆ ಇವತ್ತು ಅಂಡರ್ ಪಾಸ್ ನಿರ್ಮಾಣಗೊಂಡಿದೆ. ಮುಂದಕ್ಕೆ ಈ ಒಂದು ಅಂಡರ್ ಪಾಸಿನ ನಿರ್ಮಾಣಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಛಲಬಿಡದ ತ್ರಿವಿಕ್ರಮನಂತೆ APMCಯ ಆಗಿನ ಅಧ್ಯಕ್ಷರಾದಂಥ ದಿನೇಶ್ ಮೆದು ಮತ್ತು ಅವರ ಆಡಳಿತ ಮಂಡಳಿ ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಮೆದು ಅವರೇ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ, ನಿಮಗೆ ಗೌರವವನ್ನು ಸಲ್ಲಿಸ್ತಾರೆ. ಇವತ್ತಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಂಜೀವ ಮಠಂದೂರವರು ಅವರ ಸ್ವಂತ ನಿರ್ಧಾರ ಭವಿಷ್ಯ ಕಾಣ್ತದೆ. ಅವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಿನೇಶ್ ಮೆದುರವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಅದೇ ರೀತಿ APMCಯ ಎಲ್ಲ ಮಾಜಿ ಸದಸ್ಯರುಗಳು ಕೂಡ ವೇದಿಕೆಗೆ ಬರಬೇಕು. ನಿಮ್ಮನ್ನು ಪುತ್ತೂರಿನ ಜನ ಯಾವತ್ತೂ ಮೆರಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಅಂಡರ್ ಪಾಸ್ ಆಗಬೇಕಾದ್ರೆ ದಿನೇಶ್ ಮೆದು ಬ್ಯಾಂಗ್ಳೂರು ಮೈಸೂರಿಗೆ ಸಾವಿರಾರು ಬಾರಿ ನಾವು ತುಳುವಿನಲ್ಲಿ ಪನ್ಪುಣ್ಣ 1000 ಸರ್ತಿ ಬರ್ತದಿಲ್ಲ. ನಮ್ಮ ಸೆಟ್ರು ಪ್ರಸ್ತಾವನೆ ಮಾಡಿದಾಗೆ ಜೀವನ ಜನ ಹೇಳಿದಾಗೆ ಯಾರನ್ನು ಬಿಡಲಿಲ್ಲ. ಅದರಲ್ಲಿ ವಿಶೇಷ ಅಂತ ಕೇಳಿದರೆ ಬಹುಶಃ ಅವರಿಗೆ ಅದನ್ನೊಂದು 4 ಲಕ್ಷದ ಅಂದಾಜು ಖರ್ಚಾಗಿ ನನಗೆ ಗೊತ್ತಿದೆ. ಅದರ ಜೊತೆಗೆ ಅದವರ ಸ್ವಂತ ಖರ್ಚು, ಅದರ APMC ತಗೊಂಡದ ಇನ್ನೊಬ್ಬರು ಕೊಟ್ಟದಲ್ಲ, ಸ್ವಂತ ಖರ್ಚಿನಿಂದ ಈ ಒಂದು ಅಂಡರ್ ಪಾಸ್ ಆಗಬೇಕಾದ್ರೆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತ ಕೇಳಿದರೆ ಅವರಿಗೊಂದು ಪ್ರೋಟೋಕಾಲ್ ಇದೆ. ಅವರ ಮೇಲಿನ ಆಫೀಸರ್ ಕೇಳಿದರೆ ಶ್ರೀಯುತ ರವಿಚಂದ್ರನ್ ಸೀನಿಯರ್ ಡಿವಿಷನಲ್ ಇಂಜಿನಿಯರ್,
ಕೇಶವಮೂರ್ತಿಯವರು ಅಷ್ಟು ಬಿಟ್ಟು ವೇದಿಕೆ ಬರಬೇಕು, ಅವರಿಗೆ ವೇದಿಕೆ ಕೂತ್ಕೊಳ್ಳಿಕ್ಕೆ ಪ್ರೋಟೋಕಾಲ್ ಎಂದು ಇದಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ ಸ್ವಲ್ಪ ಹೊತ್ತಲ್ಲೇ ವಾಟ್ಸಪ್ಪಲ್ಲಿ ಶುರುವಾಗ್ತದೆ, ಅಕ್ಲು ಬತ್ತಿದ್ದೀರು ಮಕ್ಕಳು ಶುರು ಮಾಡ್ತೀರ ಅಂತ. ಅದು ಬೇಡ, ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ಇರಲಿ ಎಂಬ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು KP ನಾಯ್ಡ್ರವರು ಸೀನಿಯರ್ ಸೆಕ್ಷನ್ ಇಂಜಿನಿಯರು ಮತ್ತು ಶಿಲ್ಪಾ ಇಂಜಿನಿಯರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಪಡ್ಕೊಳ್ಬೇಕು ಶಾಸಕರಿಂದ. ಬನ್ನಿ ಮೇಡಮ್, ಬನ್ನಿ ಸರಿ ಬನ್ನಿ. ಅಭಿನಂದನೆಗಳು ಮೇಡಮ್. KP ನಾಯ್ಡು ನಮ್ಮೆಲ್ಲರನ್ನ ಉದ್ದೇಶಿಸಿ ಈಗಾಗಲೇ ಚನ್ನಳ ತಿಮ್ಮಪ್ಪ ಶೆಟ್ಟಿ ಅವರು ಹೇಳಿದರು, 1,200 ಕೋಟಿಗಿಂತಲೂ ಮೇಲ್ಪಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿದಂಥ ಅಭಿವೃದ್ಧಿಯ ಹರಿಕಾರರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಸಂಜೀವ ಮಠಂದೂರವರು ತಮ್ಮ ಅಧ್ಯಕ್ಷೀಯ ಭಾಷಣಕ್ಕಾಗಿ ಈ ವೇದಿಕೆ. ಪುತ್ತೂರು ನಗರಸಭೆಯ ವ್ಯಾಪ್ತಿಯ ಆದರ್ಶ ಆಸ್ಪತ್ರೆ ಮುಖಾಂತರ APMCಯನ್ನು ಸಂಪರ್ಕ ಮಾಡಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಆ ಸಂಪರ್ಕ ರಸ್ತೆಗೆ ಸಂಬಂಧಪಟ್ಟಂಥ ರೈಲ್ವೆ ಆ ಒಂದು ಅಂಡರ್ ಬ್ರಿಡ್ಜನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಮ್ಮ ಕರ್ನಾಟಕ ಸರ್ಕಾರದ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ಸನ್ಮಿತ್ರರು ಅಂತ ಚಲನ ತಿಮ್ಮಪ್ಪ ಶೆಟ್ಟಿ ಅವರೇ, ನಗರಸಭೆಯ ಅಧ್ಯಕ್ಷರು ಸನ್ಮಿತ್ರ ಅಂತ ಜೀವಂದರ್ ಜೈನ್ ಅವರೇ, ಕೂಡದ ಅಧ್ಯಕ್ಷರಂತ ಅಶೋಕ್ ಶೆಣೈ ಅವರೇ, ನಗರಸಭೆಯ ಉಪಾಧ್ಯಕ್ಷರಂತ ವಿದ್ಯಾ ಆರ್ ಗೌರಿ ಅವರೇ, ನಗರಸಭೆಯ ಸದಸ್ಯ ಅಂತ ಪ್ರೇಮ್ ಕುಮಾರ್ ಅವರೇ, APMCಯ ನಿಕಟಪೂರ್ವ ಅಧ್ಯಕ್ಷರ ಅಂತ ದಿನೇಶ್ ಮೆದು ಅವರೇ, ಮೈಸೂರು ರೆಡ್ಡಿ ಅವರೇ, ಹಿರಿಯ ಅಂತ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರ ಅಂತ ಆಶಾ ತಿಮ್ಮಪ್ಪ ಅವರೇ, ನಮ್ಮ ನಗರ BJPಯ ಅಧ್ಯಕ್ಷರಂತ ಜಗನ್ಯೋಸ್ರಾವ್ ಅವರೇ, ಗ್ರಾಮಾಂತರ ಮಂಡಲದ ಅಧ್ಯಕ್ಷರಂತ ಸಾಜಾ ರಾಧಾಕೃಷ್ಣ ಆಳ್ವ ಅವರೇ, ಹಿರಿಯ ಅಂತ ನಮ್ಮ ಗೋಪಾಲಕೃಷ್ಣ ಹೆರಳೆ ಅವರೇ, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಮಾಜಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರೇ, ಈ ಭಾಗದ ಎಲ್ಲ ನಾಗರಿಕ ಬಂಧುಗಳೇ, ಬೆಳಿಗ್ಗೆಯಿಂದ ಈ ತನಕ ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ನಾವು 3 ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮತ್ತು ಶಿಲಾನ್ಯಾಸ ಮಾಡುವ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ತಿಮ್ಮಪ್ಪ ಶೆಟ್ಟರು ಹೇಳಿದರು. ಇವತ್ತು ನಮ್ಮ ರೈಲು ಶಿರಾಡಿ ಘಾಟಿ ಹತ್ತಬೇಕಿದ್ರೆ ಅದಕ್ಕೆ ಡಬಲ್ ಇಂಜಿನ್ ಬೇಕು, ಇಲ್ಲದ್ರೆ ಅದು ಬೆಂಗಳೂರು ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ದಿನಕ್ಕೆ 3-4 ಕಾರ್ಯಕ್ರಮಗಳಾಗಿದ್ದರೆ ಡಬಲ್ ಇಂಜಿನ್ ಸರ್ಕಾರ ಕೂಡ ಬೇಕು ಅಂತೇಳಿ ಅದು ಒಂದು ಪರಿವರ್ತನೆ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು, ಕರ್ನಾಟಕದಲ್ಲಿ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಇದ್ದರೆ ಯಾವ ರೀತಿಯಾಗಿ ಪರಿವರ್ತನೆಯನ್ನು ತರಬಹುದು ಅಂತೇಳಿ ಇವತ್ತು 4 ತಿಂಗಳಲ್ಲಿ 13 ಕೋಟಿಯ ಕಾಮಗಾರಿಯನ್ನು ಶ್ರೀನಿವಾಸ್ ರೆಡ್ಡಿ ಮತ್ತು ಮೈಸೂರು ರೆಡ್ಡಿ ಅವರು ಸೇರಿಕೊಂಡು ಮಾಡಿದ್ದಾರೆ ಅಂತಾದರೆ ಈ ಸರ್ಕಾರ ಇವತ್ತು ಯಾವ ರೀತಿಯಾಗಿ ಅಭಿವೃದ್ಧಿಯಲ್ಲಿ ಶರವೇಗದಲ್ಲಿ ಮುನ್ನಡೀತಾ ಇದೆ, ಕಾಲಮಿತಿಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇವತ್ತು APMCಯ ನಮ್ಮ RUB ರೈಲ್ವೆ ಅಂಡರ್ ಬ್ರಿಡ್ಜ್ 4 ತಿಂಗಳ ಹಿಂದೆ DV ಸದಾನಂದ ಗೌಡರು, ಅಂಗಾರರು, ನಳಿನ್ ಕುಮಾರ್ ಕಟೀಲ್ರು ನಾವೆಲ್ಲ ಸೇರಿ ಇದಕ್ಕೆ ಶಿಲಾನ್ಯಾಸ ಮಾಡಿದ್ವಿ. ಮಳೆ ಬರ್ತಾ ಇತ್ತು, ಆ ಮಳೆಯ ಒಳಗಡೆ ಈ ಕಾಮಗಾರಿಯನ್ನು ಆರಂಭ ಮಾಡಿ ಇವತ್ತು ಮತ್ತೆ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಈ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಬಹಳಷ್ಟು ಅಡೆತಡೆಗಳು ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ. ಆದರೆ ನಿರ್ವಿಘ್ನವಾಗಿ ಮಹಾಲಿಂಗೇಶ್ವರ ದೇವರು ಅದನ್ನು 4 ತಿಂಗಳಲ್ಲಿ ಮತ್ತೆ ಲೋಕಾರ್ಪಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ. ಡಾಕ್ಟರ್ ಇದ್ದಾರೆ, ಆಸ್ಪತ್ರೆಗೆ ಇವತ್ತು ಒಂದು ಆಂಬುಲೆನ್ಸ್ ಬರಬೇಕಿದ್ರೆ, ತುರ್ತು ಸೇವೆ ಕೊಡಬೇಕಿದ್ರೆ ಈ ರಸ್ತೆಯ ಅವಶ್ಯಕತೆ ಎಷ್ಟು ಅಂತೇಳಿ. ಇಲ್ಲಿ ರೈಲ್ವೆ ಬಂದು ಸುಮಾರು 40 ವರ್ಷ ದಾಟಿತ್ತು. ಮೀಟರ್ ಗೇಜ್ ಇತ್ತು, ಆಮೇಲೆ ಬ್ರಾಡ್ ಗೇಜ್ ಆಯಿತು. ಇವತ್ತು
ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ, ಯಾರಿಗೂ ಗೊತ್ತಿಲ್ಲ. ಪುತ್ತೂರು ರೈಲ್ವೆ ಸ್ಟೇಷನ್ ಗೂಡ್ಸ್ ರೈಲ್ನ ಒಂದು ತಂಗುದಾಣ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ. ನಾವು ಬಸ್ ಸ್ಟ್ಯಾಂಡ್ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಗೂಡ್ಸ್ ರೈಲ್ ನಿಲ್ಲಕ್ಕೆ ಪುತ್ತೂರು ಆ ಒಂದು ರೈಲ್ವೆ ಸ್ಟೇಷನ್ ಆಗಲಿಕ್ಕಿದೆ. ಆ ರೈಲ್ವೆಯಲ್ಲಿ ಯಾವ ರೀತಿಯ ಒಂದು ಸುಧಾರಣೆಗಳಾಗ್ತಾ ಇದೆ, ಹೈವೇಯಲ್ಲಿ ಯಾವ ರೀತಿಯ ಸುಧಾರಣೆಗಳಾಗ್ತಾ ಇದೆ, ಅದೇ ರೀತಿಯಲ್ಲಿ ಗ್ರಾಮೀಣ ಭಾಗದ ಸಡಕ್ ರಸ್ತೆಯಲ್ಲಿ ಯಾವ ರೀತಿಯ ಸುಧಾರಣೆಗಳಾಗ್ತಾ ಇದೆ. ಇದು ಇವತ್ತು ನರೇಂದ್ರ ಮೋದಿ ಅವರ ಆ ಗ್ರಾಮೀಣಾಭಿವೃದ್ಧಿಗೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ಇವತ್ತು ಆ ರೀತಿಯಾಗಿ ಹರಿದು ಬರ್ತಾ ಇದೆ. ಪುತ್ತೂರಿನಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು ಧೂಳೆ ಬೀಸ್ತಾ ಇದ್ದೇವೆ ಡಾಕ್ಟ್ರೆ. ಚತುಷ್ಪಥ ರಸ್ತೆಯಲ್ಲಿ ಹೋದರೂ ಧೂಳೆ, ರಾಜ್ಯ ಹೆದ್ದಾರಿಯಲ್ಲಿದ್ದರೂ ಧೂಳೆ, ರೈಲ್ವೆ ಮಾರ್ಗದಲ್ಲಿ ಕೂಡ ಧೂಳೆ, ಹಳ್ಳಿಯಲ್ಲಿರುವಂಥ ಒಬ್ಬ ಬಡವನ ಮನೆಯ ಮುಂದೆ ಕೂಡ ಧೂಳನ್ನು ಮುಚ್ಚಿ RCC ರೋಡನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರ ನೀಡ್ ಬೇಸ್ ಅಂತ ಹೇಳ್ತದೆ. ಅಗತ್ಯಕ್ಕೆ ಅನುಗುಣವಾಗಿ ಏನೇನು ಮೂಲಭೂತ ಸೌಲಭ್ಯವನ್ನು ಕೊಡಬಹುದು, ಅನ್ನ, ಆರೋಗ್ಯ, ಅಕ್ಷರ, ಇದು ನಮ್ಮ ನೀಡ್ ಬೇಸ್ ಅಂತ ಹೇಳ್ತೇವೆ. ಈ ಮೂರನ್ನು ಈ ದೇಶ ಪ್ರಧಾನಿಯವರು ಗರೀಬ್ ಕಲ್ಯಾಣ್ ಕಾರ್ಯಕ್ರಮದ ಮುಖಾಂತರ ತಂದರು. 10 kg ಅಕ್ಕಿಯನ್ನು ಕೋವಿಡ್ ನಂತರ ಉಚಿತವಾಗಿ ಕೊಡುವಂಥ ಸಂಗತಿ ಮಾಡಿದ್ದಾರೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅಂತೇಳಿ. ಆರೋಗ್ಯದ ಬಗ್ಗೆ ಡಾಕ್ಟ್ರಿಗೆ ಗೊತ್ತುಂಟು. ಬಹುಶಃ ಮಾಸ್ಕ್ ಹಾಕದೆ ಯಾವತ್ತು ಟ್ರೀಟ್ಮೆಂಟ್ ಮಾಡಿದ ಡಾಕ್ಟ್ರುಗಳಲ್ಲಿ ಒಬ್ಬರು ನಮ್ಮ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು. ಅದಕ್ಕೆ ಪ್ರೇರಣೆ ಬಹುಶಃ ನರೇಂದ್ರ ಮೋದಿ ಅವರು. ಜಾಗಟೆ ಬಡೀರಿ, ದೀಪ ಬೆಳಗಿಸಿ, ಏನಾಗೋದಿಲ್ಲ ಅಂತೇಳಿ ಧೈರ್ಯ ತುಂಬಿ ಇವತ್ತು ನಾವೆಲ್ಲ ಆರೋಗ್ಯವಂತರಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಆ ನರೇಂದ್ರ ಮೋದಿ ಅವರು ಕಾರಣ. ಅಕ್ಷರ, ನಾವು ಆ ಬ್ರಿಟಿಷರ ಮೆಕ್ಕಾಲೆ ಪದ್ಧತಿಯಲ್ಲಿದ್ದಂಥ ಒಂದು ಶಿಕ್ಷಣ ಪದ್ಧತಿಯಲ್ಲಿದ್ವಿ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ. ನಮ್ಮ ಹಳ್ಳಿಯ ಒಂದು ಮೇಸ್ಟ್ರು ಕೂಡ ಸ್ಮಾರ್ಟ್ ಕ್ಲಾಸನ್ನು ಇವತ್ತು ನೋಡುವಂಥ ಭಾಗ್ಯ ಬಂದಿದೆ. ನಮ್ಮ ಅಂಗನವಾಡಿಯ ಕಾರ್ಯಕರ್ತೆ ಕೂಡ ಶುದ್ಧ ಕುಡಿಯುವ ನೀರನ್ನು RO ಪ್ಲಾಂಟಿನ ಮುಖಾಂತರ ಇವತ್ತು ಮಕ್ಕಳಿಗೆ ಕೊಡುವಂಥ ಕೆಲಸ ಆಗಿದೆ. ಇದು ಪರಿವರ್ತನೆ. ಈ ಮುಖಾಂತರ ಇವತ್ತು ಗ್ರಾಮೀಣ ಭಾಗದಿಂದ ಹಿಡಿದು ಪೇಟೆಯ ತನಕ ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿ ಅಂತೇಳಿ ಈ ದೇಶದ ಪ್ರಧಾನಿಯವರು ಸಂದೇಶ ಕೊಟ್ಟಾಗ ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 70,000 ರಾಷ್ಟ್ರಧ್ವಜಗಳು ಖರೀದಿಯಾಗಿದ್ದವು. 70,000 ಮನೆಗಳಲ್ಲಿ ಆ ಒಂದು ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಕೆಲಸ ಆಯಿತು. ನಾವು ಇವತ್ತು ಅಮೃತ ಕಾಲದಲ್ಲಿದ್ದೇವೆ ಅನ್ನುವಂಥ ಸಂದೇಶವನ್ನು ಅವತ್ತು ಪ್ರಧಾನಿಯವರು ಕೊಟ್ಟಿದ್ದರು. ಇನ್ನೊಂದು ಸಂದೇಶವನ್ನು ಕೊಟ್ಟರು, ಶತಮಾನೋತ್ಸವಕ್ಕೂ ನಾವೇ ಹೋಗಬೇಕು, ಪಾರ್ಲಿಮೆಂಟಲ್ಲಿ ನಾವೇ ಇರಬೇಕು, ನಾವೇ ಮತ್ತೆ ಅಲ್ಲಿ ರಾಷ್ಟ್ರಧ್ವಜವನ್ನು ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟರಲ್ಲ. ಅದು ಯಾರಿಂದ ಅಂದರೆ ನಿಮ್ಮಿಂದ ಆ ಶತಮಾನೋತ್ಸವದ ಅಮೃತ ಮಹೋತ್ಸವ ಆಗಬೇಕಿದ್ರೆ ಈ ನಾಡು ಹೇಗಿರಬೇಕು, ಈ ಜನ ಹೇಗಿರಬೇಕು, ಇದನ್ನು ಇವತ್ತು ನಾವು ಯೋಚನೆ ಮಾಡಬೇಕು ಅಂತೇಳಿ ಆ ಇವತ್ತು ಯೋಚನೆ ಮಾಡುವಂಥ ಕೆಲಸ ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ಆಗ್ತಾ ಇದೆ. ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದಿನ 25 ವರ್ಷಕ್ಕೆ ಭಾರತ ರಾಷ್ಟ್ರೋತ್ಥಾನ, ಜಗದ್ಗುರು ಭಾರತ ಅಭಿವೃದ್ಧಿಯ ಶಕೆಯ ಮುಖಾಂತರ ಕಾಣಲಿಕ್ಕಿದೆ. ಜಗತ್ತಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1. ಈಗ ಎಷ್ಟು ಜನಸಂಖ್ಯೆ ನಮ್ಮದು? 140 ಕೋಟಿ. ನಮ್ಮ ಚೀನಾವನ್ನು ಹಿಂದಿಕ್ಕಿ ನಾವು ಮುಂದೆ ಸಾಗಿದ್ದೇವೆ. ಜಗತ್ತಲ್ಲಿ ಇರುವಂಥ ಮ್ಯಾನ್ ಪವರ್, ಮಾನವ ಸಂಪನ್ಮೂಲ ಭಾರತದಲ್ಲಿರುವಷ್ಟು ಎಲ್ಲಿಯೂ ಇಲ್ಲ. ಇಂಥ ಮಾನವ ಸಂಪನ್ಮೂಲವನ್ನು ಸದುಪಯೋಗಪಡಿಸಿಕೊಂಡು ನಾವು ಮುನ್ನಡಿಬೇಕು. ಅದಕ್ಕೆ ಇವತ್ತು 16 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಉಲ್ಲೇಖ ಮಾಡಿದರು 1,000 ಕೋಟಿಗಿಂತ ಮಿಕ್ಕಿ ಅನುದಾನ ಬಂದಿದೆ ಅಂತೇಳಿ. ನರೇಂದ್ರ ಮೋದಿ ಅವರಿದ್ದ ಕಾರಣ ಬಂದಿದೆ, ಯಡಿಯೂರಪ್ಪನವರಿದ್ದ ಕಾರಣ ಬಂದಿದೆ, ಬಸವರಾಜ ಬೊಮ್ಮಾಯಿ ಅವರಿದ್ದ ಕಾರಣ ಬಂದಿದೆ. ಅದೇ ರೀತಿಯಲ್ಲಿ ಕುಡಿಯುವ ನೀರಿಗೆ ನಮ್ಮ ಆದ್ಯತೆ. ನಗರಕ್ಕೆ 117 ಕೋಟಿಯ ಯೋಜನೆ ಈಗಾಗಲೇ ಅನುಷ್ಠಾನ ಆಗಿದೆ. ಜೀವನ್ ದರ್ಜೆಯನ್ನು ಮಾತಾಡಲಿಲ್ಲ, ಅದನ್ನು ಮಾತಾಡಿ ಅವರಿಗೆ ಸಾಕಾಗಿದೆ. ಇನ್ನು 25 ವರ್ಷಕ್ಕೆ ಪುತ್ತೂರಿನ ಜನಸಂಖ್ಯೆ, ನಗರದ ಜನಸಂಖ್ಯೆ 70,000ದಿಂದ 1 ಲಕ್ಷ ಆಗಬೇಕಿದ್ರೆ ಇವತ್ತೇ ನಾವು ನೀರನ್ನು ಕೊಡ್ತಾ ಇದ್ದೇವೆ ಡಾಕ್ಟ್ರೆ. ಇವತ್ತೇ ನೀರನ್ನು ಕೊಡ್ತಾ ಇದ್ದೇವೆ. ಇವತ್ತೇ ನೀರಿನ ಟಾಂಕಿ
25 ವರ್ಷಕ್ಕೆ ಬೇಕಾದವರು ಈಗಲೇ ಮಾಡ್ತಾ ಇದ್ದೇವೆ. ಮತ್ತೆ ಪೈಪ್ಲೈನು ಮಾಡಬಾರ್ದು, ರಸ್ತೆ ಅಗೀಬಾರ್ದು, ಟಾಂಕಿ ಕಟ್ಟಬಾರ್ದು ಅಂತೇಳಿ ಇವತ್ತು ಯೋಜನೆ ನಮ್ಮದು. ಅದೇ ರೀತಿ ಇಲ್ಲಿ ಗ್ರಾಮಾಂತರಕ್ಕೆ ಇವತ್ತು ಪುತ್ತೂರು ಸುಳ್ಯ ಸೇರಿಸಿಕೊಂಡು ಸುಮಾರು 750 ಕೋಟಿ, ಅದರಲ್ಲಿ 370 ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆ ಬಜೆಟಲ್ಲಿ ಮಂಜೂರಾಗಿದೆ. ಆ ಬಜೆಟಲ್ಲಿ ಮಂಜೂರಾಗಬೇಕಿದ್ರೆ ಅದರ ಹಿಂದೆ ನಾವು ಕೂಡ ಓಡಾಡಿದ್ದೇವೆ. ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗ್ರಾಮೀಣಾಭಿವೃದ್ಧಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್, ಪ್ರಿನ್ಸಿಪಾಲ್ ಸೆಕ್ರೆಟರಿ ನಮ್ಮ ಫೈನಾನ್ಸ್ ಎಲ್ಲರ ಕಾಲು ಹಿಡಿದು ಶಾಶ್ವತವಾಗಿ ನಮ್ಮ ಪ್ರಸಾದ್ ಭಂಡಾರಿ ಅವರ ವಿದ್ಯಾಸಂಸ್ಥೆ ಅದು ಅಳಿಕೆ ಸತ್ಯಸಾಯಿ, ಅಲ್ಲಿಗೆ ನೀರು ಕೊಡಬೇಕು ಅಂತೇಳಿ ಅಲ್ಲಿಯ ಬೇಡಿಕೆ ಇತ್ತು. ವಿಟ್ಲ ಪಟ್ಟಣ ಪಂಚಾಯಿತಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ರು. ಇವತ್ತು ಶಾಶ್ವತವಾಗಿ ನೇತ್ರಾವತಿಯಿಂದ ಶಂಭೂರು ಡ್ಯಾಮಿನಿಂದ ನೀರು ಆ ಭಾಗದ ಎಲ್ಲ ಪಂಚಾಯಿತಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂಥ ಆ ಯೋಜನೆ ಇವತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ಪಾಸಾಗಿದೆ. ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ, ಹಣಕಾಸಿನ ಅನುಮತಿ ಕೂಡ ಸಿಕ್ಕಿದೆ. ಕೆಲವೇ ದಿನಗಳಲ್ಲಿ ಟೆಂಡರ್ ಆಗಿ ಆ ಕಾಮಗಾರಿ ಕೂಡ ಚಾಲನೆ ಆಗಲಿಕ್ಕಿದೆ. ಹೀಗೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಕುಡಿಯುವ ನೀರಿಗೂ ನಮ್ಮ ಆದ್ಯತೆ. ರಸ್ತೆಗಳನ್ನು ನಾನು ಹೇಳೋದಿಲ್ಲ, ಮನೆ ಬಾಗಿಲಿಗೆ ನಾವು CC ರೋಡು, ಮೇಯ್ನ್ ರೋಡ್ಗಳೆಲ್ಲ ಟಾರ್ ರೋಡ್ಗಳು. ಇದು ಪರಿವರ್ತನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗ 20 ವರ್ಷದ ಹಿಂದೆ ಪ್ರಧಾನಮಂತ್ರಿ ಸಡಕ್ ರಸ್ತೆ ಆಗಬೇಕು ಅಂತ ಕನಸು ಕಂಡಿದ್ದರೋ ಅದನ್ನು ನನಸಾಗಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹೀಗೆ ಒಂದಷ್ಟು ದೂರದೃಷ್ಟಿಯ ಯೋಜನೆಗಳು ಈ ದೇಶದ ನಾಗರಿಕರಿಗೆ ಅಗತ್ಯಕ್ಕೆ ಅನುಗುಣವಾಗಿ ನಮ್ಮ ಕಾಮಗಾರಿಗಳು, ಅದರ ಜೊತೆಯಲ್ಲಿ ಹಲವು ವರ್ಷದ ಬೇಡಿಕೆಗಳನ್ನು ಶಾಶ್ವತವಾಗಿ ಬಗೆಹರಿಸುವಂಥ ಕೆಲಸ. ಇವತ್ತು ನಗರದ ಒಳಗಡೆ ನಮ್ಮದು 3 ರೈಲ್ವೆ ರಸ್ತೆಗಳು ನಾನು ಉಲ್ಲೇಖ ಮಾಡಿದ್ದಾಗ, ಒಂದು ಹಾರಾಡಿಯಿಂದ ರೈಲ್ವೆ ಸ್ಟೇಷನ್ಗೆ ಬರುವಂಥ, ಮಡಿವಾಳಗಟ್ಟೆಗೆ ಬರುವಂಥ, ನಮ್ಮ ಬಸ್ ಸ್ಟ್ಯಾಂಡ್ಗೆ ಬರುವಂಥ ರಸ್ತೆ 20-22 ವರ್ಷದಿಂದ ರೈಲ್ವೆ ಇಲಾಖೆಯ ಆ ಒಂದು ಅನುಮತಿಗಾಗಿ ಕಾದು ಅದಕ್ಕೆ ಡಾಮರೀಕರಣ ಮಾಡಲಿಕ್ಕಾಗಲಿಲ್ಲ, ಕಾಂಕ್ರೀಟೀಕರಣ ಮಾಡಲಿಕ್ಕಾಗಲಿಲ್ಲ, ಇಂಟರ್ಲಾಕ್ ಹಾಕಲಿಕ್ಕೆ ಆಗಲಿಲ್ಲ. ಆದರೆ ಅದು ಕೂಡ ಇವತ್ತು ಆಗ್ತಾ ಇದೆ. 1 ಕೋಟಿ ನಗರಸಭೆಯವರು ಇಟ್ಟು ಆ ಕಾಮಗಾರಿ ಕೂಡ ಇನ್ನು 1 ವಾರದಲ್ಲಿ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಅಂಡರ್ ಪಾಸ್ ನಾನು ಶಾಸಕನಾದ ನಂತರ ಬಹುಶಃ ಅವರು ನಕ್ಷತ್ರಿಕರಂತೆ ನನ್ನ ಬೆನ್ನು ಬಿಡಲಿಲ್ಲ. ಅದಕ್ಕೆ ಮೊದಲು ಬುಡಿಯಾರ್ ರಾಧಾಕೃಷ್ಣಯ್ಯವರು ನಿರ್ಣಯ ಮಾಡಿ ಅವರು ಕೊಟ್ಟಿದ್ದರು. ಆದರೆ ಇವರು ನನ್ನ ಹಿಂದೆ ಬರ್ತಾ ಇದ್ದರು. ನನ್ನನ್ನು ತುಂಬ ಸಲ ಕಾಯಿಸಿದ್ದಾರೆ. ಅಧಿಕಾರಿಗಳ ಆಫೀಸಲ್ಲಿ 2 ಗಂಟೆ 3 ಗಂಟೆ ಕುಲುಲೆ ಯಾವಡು ಅಂತೇಳಿ. ಡೆಲ್ಲಿಯಲ್ಲಿ ಅಶ್ವಿನಿ ವೈಷ್ಣವ್ ನಮ್ಮ ರೈಲ್ವೆ ಮಿನಿಸ್ಟರ್ ಅಲ್ಲಿಗೆ, ನಮ್ಮ ಸಂಸದರ ಮನೆಯಲ್ಲಿ 2 ದಿವಸ ತಂಗುವಂಥದ್ದು, ನಮ್ಮ ಮೂಲಭೂತ ಸೌಲಭ್ಯ ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿಯಲ್ಲಿಗೆ, ಮತ್ತೊಂದು HMRD ಅಂತೇಳಿ ಒಂದು ಇಲಾಖೆ ಇದೆ. ರೈಲ್ವೆ ಮತ್ತು ನಮ್ಮ ಮೂಲಭೂತ ಸೌಲಭ್ಯಕ್ಕೆ ಒಂದು ಲಿಂಕ್ ಇರುವಂಥ ಒಂದು ಇಲಾಖೆ. 50-50 ಕಾಂಟ್ರಿಬ್ಯೂಷನಲ್ಲಿ ಅನುದಾನ ಕೊಡಬೇಕಿದ್ರೆ ಆ ಒಂದು ಇಲಾಖೆಯ ಮುಖಾಂತರ ಇದಾಗಬೇಕು. HMRD ಅಲ್ಲಿ ಬಹುಶಃ ಅದರ ಎಷ್ಟು ಹಿಂದೆ ಹೋಗಿದ್ದೇವೆ ಏನು ಅಂತೇಳಿ ಬಹುಶಃ ನಮ್ಮ ದಿನೇಶ್ ಮೆದುಗೆ ಗೊತ್ತು. ಒಂದು ಇಚ್ಛಾಶಕ್ತಿ ಇದ್ದಾಗ ಒಂದು ವ್ಯಕ್ತಿಗೆ ಖಂಡಿತ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತೇಳಿ ದಿನೇಶ್ ಮೆದು ಕೂಡ ಇದಕ್ಕೊಂದು ಉದಾಹರಣೆ. ಇವತ್ತು ಒಂದು ನಗರಸಭೆ, ಒಂದು APMC, ಇವತ್ತು ನನ್ನ ಊರಿನಲ್ಲಿ ಏನೇನು ಆಗಬೇಕು ಅಂತೇಳಿ ಯೋಚನೆ ಮಾಡಿ ಅದರ ಹಿಂದೆ ನಾವು ಬೆನ್ನು ಬಿಡದ ಬೇತಾಳನಾಗೆ ಹೋದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಈ 3-4 ನಮ್ಮ ಕಾಮಗಾರಿಗಳೇ ಅದಕ್ಕೆ ಸಾಕ್ಷಿ. ಆ ಕಾಮಗಾರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಭಾಳಷ್ಟು ಸಹಕಾರವನ್ನು ಮಾಡಿದ್ದಾರೆ. ರೈಲ್ವೆ ಇರ್ಬೋದು, ಮೂಲಭೂತ ಸೌಲಭ್ಯ ಇಲಾಖೆ ಇರ್ಬೋದು, ಇವರ ಸಹಕಾರ. ಇವತ್ತು ಆ ಪ್ಯಾರಲಲ್ ರೋಡ್ ಆಗಬೇಕಿದ್ರು ರೈಲ್ವೆಯವರ ಸಹಕಾರ. ಇನ್ನೂ ಕೂಡ ರೈಲ್ವೆಯವ್ರದ್ದು ಏನು ಅವರ ಹೆಸರು ಇಂಜಿನಿಯರ್ KP ನಾಯ್ಡು ಎಲ್ಲ ಅವರು ಬರಲಿಲ್ಲ. ಇನ್ನೊಂದು ನಮ್ಮ ಬೇಡಿಕೆ ಇದೆ. ರವಿಚಂದ್ರನ್ ಅವರು ನಮ್ಮ ಡೀಸೆಲ್ ಇಂಜಿನಿಯರ್ ಮೈಸೂರು, ಕೇಶವಮೂರ್ತಿಯವರು ನಮ್ಮ ಜೂನಿಯರ್ ಇಂಜಿನಿಯರ್ ಅವರು, KP ನಾಯ್ಡು ಅವರು, ಇವರೆಲ್ಲ ಈ ಕಾಮಗಾರಿ ಆಗಬೇಕಿದ್ರೆ ತುಂಬ ಸಹಕಾರ ಮಾಡಿದ್ದಾರೆ. ಇನ್ನು ನಮ್ಮದು ದೇವಿ ಬೆಟ್ಟಕ್ಕಾಗಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಈ APMC ರಸ್ತೆಯನ್ನು ಇನ್ನೊಂದು ಲಿಂಕ್ ಮಾಡಲಿಕ್ಕೆ ನಮ್ಮ ಒಂದು ಬೇಡಿಕೆ ಇದೆ. ಶಿಲ್ಪ ಏನಲ್ಲಿ ಇದು ಚತುಷ್ಪಥ ರಸ್ತೆ ಇವತ್ತು ದ್ವಿಪಥ ರಸ್ತೆ ಆಗಿದೆ. ಡಾಕ್ಟ್ರೆ, ಇದು
ಈ APMC ರೋಡ್ ಎನ್ನುವಂಥದ್ದು ಅತಿ ಹೆಚ್ಚು ಮೌಲ್ಯ ಇರುವಂಥ ಒಂದು ಜಾಗ. ಪುತ್ತೂರಿನಲ್ಲಿ ಅತಿ ಹೆಚ್ಚು ಸ್ಟ್ಯಾಂಪ್ ಡ್ಯೂಟಿ ಯಾವುದು ಖರೀದಿ ಮಾಡುವಾಗ ಹಾಕ್ತಾರೆ ಅಂದರೆ ಎಲ್ಲಿ APMC ರಸ್ತೆಗಿದೆ. ನಿಮ್ಮ ಆಸ್ಪತ್ರೆ ಕೂಡ ಭಾರಿ ಮೌಲ್ಯದ್ದು. ಹಾಗೆ ಈ ರಸ್ತೆಯಲ್ಲಿ ಭಾಳಷ್ಟು ವಾಹನ ದಟ್ಟಣೆ ಇದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು ಚತುಷ್ಪಥ ಮಾಡಿದೆವು. ಅಲ್ಲಿ ವಾಹನ ದಟ್ಟಣೆಯನ್ನು ನಿಯಂತ್ರಿಸುವಂಥ ಕೆಲಸ ಮಾಡಬೇಕಿದ್ರೆ ಅದನ್ನು ಸಂಪರ್ಕ ಮಾಡುವಂಥ ಈ APMC ರಸ್ತೆಯನ್ನು ಕೂಡ ಚತುಷ್ಪಥ ಮಾಡಬೇಕು ಅಂತ ನಾವು ಯೋಜನೆ ಹಾಕಿಕೊಂಡಿದ್ದೇವೆ. ಅದಕ್ಕೆ ಬೇಕಾಗಿ ಈ ರಸ್ತೆಯನ್ನು ಚತುಷ್ಪಥಕ್ಕೆ ಈಗಾಗಲೇ ಪ್ರೊವಿಷನ್ ಮಾಡಿ ಇಟ್ಟಿದ್ದೇವೆ. ರೈಲ್ವೆ ಅವರು ಸಹಕಾರ ಕೊಟ್ಟಿದ್ದಾರೆ. ಆದರೆ ಅನುದಾನ ಮತ್ತು ಜಾಗದ ಸಮಸ್ಯೆ. ಮೋಹನಣ್ಣ ಇದ್ದಾರೆ, ನಮ್ಮ AC ಅವರು, ನಮ್ಮ ADLR ಅವರು ಸರ್ವೆ ಮಾಡಿ ಜಾಗ ಎಷ್ಟು ಮೋಹನಣ್ಣಂದು ಸಿಗ್ತದೆ ಅಂತ ಹೇಳಿದಾಗ ಅವರು ಒಪ್ಪಿಕೊಂಡಿದ್ದಾರೆ. ಕಾನೂನುಬದ್ಧವಾಗಿ ಕೊಡಲಿಕ್ಕೆ ನಾವು ತಗೊಳ್ಳಿಕ್ಕೂ ರೆಡಿ ಅಂತೇಳಿ APMC ಅವರು ಹೇಳಿದ್ದಾರೆ. ಒಂದು 10 ಸೆನ್ಸ್ ಜಾಗ ನಾವು ತಗೊಂಡು ಇದನ್ನು ಚತುಷ್ಪಥ ರಸ್ತೆ ಇಲ್ಲಿ ಪೂರ್ತಿ ಮಾಡ್ತೇವೆ. ಉಳಿಕೆಯದ್ದಕ್ಕೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಸಹಕಾರಿ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆ ಸಚಿವರಂತ ಸೋಮಶೇಖರ್ ಅವರು ಈಗಾಗಲೇ ಒಂದು ಪ್ಲ್ಯಾನನ್ನು ಕೊಟ್ಟು ಎಷ್ಟು ಕೋಟಿ 2 ಕೋಟಿ ರೂಪಾಯಿಯನ್ನು ಈ ರಸ್ತೆಗೆ ಇಟ್ಟಿದ್ದೇವೆ. ಅರುಣ ಥಿಯೇಟ್ರಿಂದ ನಮ್ಮ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಲಿಂಕ್ ಮಾಡಲಿಕ್ಕೆ ಚತುಷ್ಪಥ ಮಾಡಲಿಕ್ಕೆ 2 ಕೋಟಿ ಈಗಾಗಲೇ ಪ್ಲ್ಯಾನ್ ಎಸ್ಟಿಮೇಟ್ ಆಗಿದೆ. ದುಡ್ಡು ಕೂಡ ರಿಲೀಸ್ ಆಗುವಂಥ ಹಂತದಲ್ಲಿದೆ. ಅದು ಆದರೆ ಈ ರಸ್ತೆ ಪೂರ್ತಿ ಚತುಷ್ಪಥ ರಸ್ತೆ, ಮಧ್ಯದಲ್ಲಿ ಡಿವೈಡರ್ ಮಾಡಿ ಅದಕ್ಕೆ ಸ್ಟ್ರೀಟ್ ಲೈಟ್ ಹಾಕಿ ಪುತ್ತೂರಿನಲ್ಲಿ ಒಂದು ಒಳ್ಳೆಯ ರಸ್ತೆ, ಸುಸಜ್ಜಿತವಾದಂಥ ರಸ್ತೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಖಂಡಿತ ಅದು ಆಗ್ತದೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇವತ್ತು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು APMC ಅವರು, ರೈಲ್ವೆ ಅವರು, ನಗರಸಭೆಯವರು ಸಹಕಾರ ಮಾಡಿ ಈ ರಸ್ತೆಯ ಲೋಕಾರ್ಪಣೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ಮೈಸೂರು ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರು, 2 ಜನ ರೆಡ್ಡಿ ಅವರು, ಬಹುಶಃ ಅವರಿಗೆ ಮೈಸೂರು ಪಾಕ ತಿಂದಾಗೆ ಆಗಿದೆ. ಅಷ್ಟು ಸುಲಭದಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ. ನಾನೊಂದು ದಿವಸ ನೋಡ್ತೇನೆ, ರೈಲು ಹೋಗೋದಿಲ್ಲ. ನೋಡುವಾಗ ರೈಲು ಮಾರ್ಗ ಕಟ್ಟಾಗಿದೆ, ಮಾರ್ಗವೂ ಇಲ್ಲ, ಟ್ರ್ಯಾಕ್ ಇಲ್ಲ, ಅಲ್ಲಿ ರಸ್ತೆ ಇಲ್ಲ. ಡಾಕ್ಟ್ರೆ ನೋಡಬೇಕಿದ್ರೆ ಇವ್ರದ್ದೆಲ್ಲ ಬುಲ್ಡೋಸರ್ಗಳು ಅದು ಇದು ಸೌಂಡು ಮಾಡ್ತಾ ಇದೆ, ಕ್ರೈನ್ ಎಲ್ಲ. ಸಂಜೆ ನೋಡುವಾಗ ಮತ್ತೆ ರೈಲು ಹೋಗ್ತಾ ಇದೆ, ಮಧ್ಯಾಹ್ನ ಮತ್ತೆ ರೈಲು ಹೋಗ್ತಾ ಇದೆ. ಇದು ಒಂದು ಅದ್ಭುತವಾದಂಥ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ಕಾರಣಕರ್ತರಂಥ ಶ್ರೀನಿವಾಸ್ ರೆಡ್ಡಿ ಮತ್ತು ಮೈಸೂರು ರೆಡ್ಡಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂಥ ಕಾಮಗಾರಿಗಳು ಮತ್ತೆ ಮತ್ತೆ ಪುತ್ತೂರಿನಲ್ಲಿ ಕಾಲಮಿತಿಯಲ್ಲಿ ಗುಣಮಟ್ಟದ್ದು ಮತ್ತು ಭ್ರಷ್ಟಾಚಾರ ಮುಕ್ತವಂಥ ವ್ಯವಸ್ಥೆಯಲ್ಲಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನಮ್ಮ ಜೊತೆ ಕೇಂದ್ರ ಸರ್ಕಾರ್ಯ ಮತ್ತು ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಆಶಾ ತಿಮ್ಮಾಪುರ ಇದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇನ್ನಿತ್ತ ಈ ಲೇಸದ ಅಖೇರದ ಪಜ್ಜ ಸೊಲ್ಮೆ ಸಂದಾಯಿತ ಮಲ್ಪೇರು APMCದ ಒತ್ತು ಗುರುಕಾರರಾಗಿನ ಬಾಲಕೃಷ್ಣ ಬಣ್ಣಜಾಲ್. ಪುತ್ತೂರಿನ APMCಯ ಅಂಡರ್ ಪಾಸ್ ರಸ್ತೆಯ ಈ ಒಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಕರಾವಳಿ ಪ್ರಾಧಿಕಾರದಂಥ ಅಧ್ಯಕ್ಷರಾದಂಥ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ರಸ್ತೆ ಮತ್ತು ಅಂಡರ್ ಪಾಸ್ ಆಗಬೇಕಿದ್ರೆ ನಮ್ಮ ಸತತ 2-3 ಬಾರಿ ಬೆಂಗಳೂರು, ಡೆಲ್ಲಿ, ಹೈದರಾಬಾದಿಗೆ ಹೋದಂತಹ ನಮ್ಮ ನೆಚ್ಚಿನ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದಂತಹ ಜೀವಂದರ್ ಜೈನ್ ಇದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಕೂಡದ ಅಧ್ಯಕ್ಷರಾದಂತಹ ಅಶೋಕ್ ಶೆಣೈ ಅವರಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದಂತಹ ವಿದ್ಯಾಗೌರಿ ಅವರಿದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಹಾಗೆ ಪ್ರೇಮ್ ಕುಮಾರ್ ಸದಸ್ಯರಿದ್ದಾರೆ ನಗರಸಭೆಯ, ಅವರಿಗೂ ಅನಂತ ಧನ್ಯವಾದಗಳು. ಹಾಗೆ ಈ ಅಂಡರ್ ಪಾಸ್ ರೈಲ್ವೆಗೆ ಯಶಸ್ವಿಗೆ ಕಾರಣಕರ್ತರಾದಂತಹ ನಮ್ಮ APMCಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ದಿನೇಶ್ ಮೇಧು ಅವರಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ವೇದಿಕೆಯ ಮುಂದೆ ಆಸೀನರಾದಂತಹ ನಮ್ಮ ಮಾರ್ಗದರ್ಶಕರು ಹಾಗೂ ಹಿರಿಯರು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರಿದ್ದಾರೆ, ಅವರಿಗೂ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಆಶಾ ತಿಮ್ಮಪ್ಪರವರಿದ್ದಾರೆ, ಅವರಿಗೂ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಗರಸಭೆಯ ಸದಸ್ಯರಿದ್ದಾರೆ, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ
ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಿದ್ದಾರೆ, ಅವರಿಗೂ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ APMCಯ ಎಲ್ಲ ನಿಕಟಪೂರ್ವ ಸದಸ್ಯರಿದ್ದಾರೆ, ಅವರಿಗೂ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇಂಜಿನಿಯರ್ ಆದಂತಹ KP ನಾಯ್ಡು ಅವರು ಇದ್ದಾರೆ, ಅವರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ. ಖಾಲಿ 5 ಗಂಟೆಯಲ್ಲಿ ರೈಲ್ವೆಯ ಅಂಡರ್ ಪಾಸ್ ಅನ್ನು 5 ಗಂಟೆಯಲ್ಲಿ ಸಿದ್ಧಪಡಿಸಿದಂತಹ ನಮ್ಮ ಇಂಜಿನಿಯರ್ಗಳಿದ್ದಾರೆ. APMCಯ ಎಲ್ಲ ಇಂಜಿನಿಯರ್ಗಳಿದ್ದಾರೆ, ನಮ್ಮ ರೈಲ್ವೆ ಇಲಾಖೆಯ ಎಲ್ಲ ಇಂಜಿನಿಯರ್ಗಳಿದ್ದಾರೆ, ಅವರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಪತ್ರಿಕಾ